ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾದ ರೋಟರಿ ಕ್ಲಬ್ ಅವಕಾಶಗಳ ಆಗರವಾಗಿದೆ. ಸೇವೆಯೊಂದಿಗೆ ಪಾರದರ್ಶಕತೆಯನ್ನು ಹೊಂದುವ ಮೂಲಕ ಜಾಗತಿಕ ಮನ್ನಣೆ ಗಳಿಸಿದೆ. ಜಿಲ್ಲೆಗೆ ಮಾದರಿಯಾಗಿ ಕೆಲಸ ಮಾಡುತ್ತಿರುವ ಇಲ್ಲಿನ ರೋಟರಿ ಸಂಸ್ಥೆಯು ಗ್ಲೋಬಲ್ ಗ್ರಾಂಟ್ ಅನ್ನು ಪಡೆದು ಮಾದರಿಯಾದ ಕೆಲಸವನ್ನ ಮಾಡುವಂತಾಗಲಿ ಎಂದು ರೋಟರಿ ಜಿಲ್ಲಾ ಉಪರಾಜ್ಯಪಾಲ ಪ್ರಕಾಶ್ ಕಾರಂತ ಹೇಳಿದರು. ಮೂಡುಬಿದಿರೆಯ ನಿಶ್ಚಿತ ಪ್ಯಾರಡೈಸ್ ಹಾಲ್ನಲ್ಲಿ ರೋಟರಿ ಕ್ಲಬ್ನ 2018-19ನೇ ಸಾಲಿನ ಅಧ್ಯಕ್ಷ ಡಾ ರಮೇಶ್ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಮಂಗಳೂರಿನ ಖ್ಯಾತ ಮಕ್ಕಳ ತಜ್ಞ ಹಾಗೂ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಪ್ರಾಧ್ಯಾಪಕ ಡಾ ಸಂತೋಷ್ ಸೋನ್ಸ್ ಪದಗ್ರಹಣ ನೆರವೇರಿಸಿ ಶುಭ ಹಾರೈಸಿದರು. But if it falls in Austria, you have a beautiful freshers school. This is what the association is. It all depends upon who you are associated with. This few words, I wish the informing team grants a small child who was walking in the forest with a father. So they come across a stream where a sort of a wooden bridge was there. So father tells the daughter, please hold my hand while we cross, it's dangerous. So for that, daughter says that, no daddy, you hold my hand. ಝೋನಲ್ ಲೆಫ್ಟಿನೆಂಟ್ ಡಾ ಸುಧೀರ್ ಪ್ರಭು ಎಂ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಮನುಕುಲಕ್ಕೆ ಪೂರಕವಾದ ಅನೇಕ ಸೇವಾ ಯೋಜನೆಗಳು ಈ ಕ್ಲಬ್ನಿಂದ ನಡೆಯುವಂತಾಗಲಿ ಎಂದರು. ನೂತನ ಅಧ್ಯಕ್ಷ ಡಾ ರಮೇಶ್ ಮಾತನಾಡಿ, ಈ ಹಿಂದಿನ ಎಲ್ಲಾ ಯೋಜನೆಗಳನ್ನು ಮುಂದುವರಿಸುವುದರೊಂದಿಗೆ ಅಂಗನವಾಡಿಗಳನ್ನು ಮೇಲ್ದರ್ಜೆಗೇರಿಸುವ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೊಂದು ಸಾಮಾಜಿಕ ಪಿಡುಗಾಗಿದ್ದು ನಿಜವಾಗಿ ನಾವು ನಾಚಿಕೆ ಪಡುವಂಥ ವಿಷಯವಾಗಿದೆ. ಯಾಕೆಂದರೆ ಇದು ತುಂಬ ಕಂಡುಬರುವಂಥ ಒಂದು ಪಿಡುಗು. ಚಿಕ್ಕ ಚಿಕ್ಕ ಮಕ್ಕಳು ಇರ್ಬೋದು, 2 ವರ್ಷದ ಮಕ್ಕಳು, 3 ವರ್ಷದ ಮಕ್ಕಳು, ಶಾಲೆಗೆ ಹೋಗುವ ಎಲಿಮೆಂಟರಿ ಮಕ್ಕಳೆಲ್ಲ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಲಾಗುತ್ತಿದೆ. ಅದನ್ನು ತಡೆಗಟ್ಟುವುದು ಪ್ರತಿಯೊಬ್ಬನ ಕರ್ತವ್ಯ. ಯಾಕೆಂದರೆ ಆ ಒಂದು ಚಿಕ್ಕ ಮಗು ನಮ್ಮ ಮಗುವಾಗಿರಬಹುದು, ನಿಮ್ಮ ಮಗುವಾಗಿರಬಹುದು, ಯಾರದೇ ಮಗುವಾಗಿರಬಹುದು, ಈ ಅಬಲೆಯರನ್ನು ಆರಾಧಿಸಿ. ಪುರಸಭೆಯ ಪರಿಸರ ಇಂಜಿನಿಯರ್ ಶಿಲ್ಪಾ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ನಾಗರಾಜ್ ಹೆಗ್ಡೆ ಹಾಗೂ ಸುನಿಲ್ ನಾಯ್ಕ್ ಅವರನ್ನ ಹೊಸ ಸದಸ್ಯರನ್ನಾಗಿ ಸೇರ್ಪಡೆಗೊಳಿಸಲಾಯಿತು. ರೋಟಾ ಲೇಡ್ಸ್ ಯೋಜನೆಯಡಿ 6 ಮಂದಿ ಫಲಾನುಭವಿಗಳಿಗೆ ನಿರ್ಮಿಸಿಕೊಟ್ಟ ಶೌಚಾಲಯಗಳ ಸ್ವಚ್ಛತಾ ಪರಿಕರಗಳನ್ನು ಹಸ್ತಾಂತರಿಸಲಾಯಿತು. ವಲಯದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಡಯಾಬಿಟಿಕ್ ರೋಗಿ ಪುಟಾಣಿ ಅಕ್ಷತಾ ಅವರಿಗೆ 6 ತಿಂಗಳವರೆಗಿನ ಇನ್ಸುಲಿನ್ ನೀಡಲಾಯಿತು. ನಿರ್ಗಮನ ಅಧ್ಯಕ್ಷ ಶ್ರೀಕಾಂತ್ ಕಾಮತ್ ತನ್ನ ಸೇವಾ ಅವಧಿಯಲ್ಲಿ ಸಹಕಾರ ನೀಡಿದವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಗಣೇಶ್ ಕಾಮತ್ ಸಂಪಾದಕತ್ವದಲ್ಲಿ ಹೊರತಂದ ರೋಟಾದ್ರಿ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ವೇದಿಕೆಯಲ್ಲಿ ನೂತನ ಕಾರ್ಯದರ್ಶಿ ಸಿಎಚ್ ಅಬ್ದುಲ್ ಗಫೂರ್, ನಿರ್ಗಮನ ಕಾರ್ಯದರ್ಶಿ ಮೊಹಮ್ಮದ್ ಆರೀಫ್, ಜೆಜೆ ಪಿಂಟೋ ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿಪೋ ನ್ಯೂಸ್ 24/7 ಮೂಡಬಿದಿರೆ.